ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಸಕ್ತ 5 ವರ್ಷಗಳ ಆಡಳಿತಾವಧಿಯ ಕೊನೆಯ ದಿನವಾದ ಗುರುವಾರ ಕೊನೆಯ ಸಾಮಾನ್ಯ ಸಭೆಯು ಗೊಂದಲಮಯಗೊಂಡು ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಮಾತಿನ ಕೆಸರೆರಚಾಟಕ್ಕೆ ಸಾಕ್ಷಿಯಾಯಿತು. 5 ವರ್ಷಗಳ ಬಿಜೆಪಿಯ ಪಾಲಿಕೆ ಆಡಳಿತ ಶೂನ್ಯ ಎಂದು ವಿಪಕ್ಷ ಸದಸ್ಯರು ಆರೋಪಿಸಿದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅನುದಾನವೇ ಸಿಗುತ್ತಿಲ್ಲ ಎಂದು ಆಡಳಿತ ಪಕ್ಷ ಪ್ರತ್ಯಾರೋಪಿಸಿತು. ಮೇಯರ್ ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಆರಂಭದಲ್ಲಿ ಪ್ರಶ್ನೋತ್ತರ ವೇಳೆಯೂ ಸುಮಾರು 2.5 ತಾಸು ಧ್ವನಿವರ್ಧಕಗಳೇ ಕಿತ್ತು ಬರುವ ರೀತಿ ಸದಸ್ಯರು ವಾಕ್ಸಮರ ನಡೆಸಿದರು. ಮೇಯರ್ ಅವರು ಹಿಂದಿನ ಸಭೆಯ ನಡಾವಳಿಗಳನ್ನು ಸ್ಥಿರೀಕರಣಗೊಳಿಸಿ ಪ್ರಶ್ನೋತ್ತರಕ್ಕೆ ಅವಕಾಶ ನೀಡಿದರು. ಈ ವೇಳೆ ವಿಪಕ್ಷ ನಾಯಕ ಅನಿಲ್ ಕುಮಾರ್ ಮಾತು ಆರಂಭಿಸಿ, ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತದ 5 ವರ್ಷಗಳ ಕೊನೆಯ ದಿನ ಇಂದಾಗಿದೆ. ಕಳೆದ 5 ವರ್ಷಗಳಲ್ಲಿ ಒಳಚರಂಡಿಗಾಗಿ 300 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಕಳೆದ ಸುಮಾರು 3 ವರ್ಷಗಳಿಂದ ನಗರದೆಲ್ಲೆಡೆ ಒಳಚರಂಡಿ ಅವ್ಯವಸ್ಥೆಯ ಬಗ್ಗೆ ವಿಪಕ್ಷ ಗಮನ ಸೆಳೆಯುತ್ತಾ ಬಂದಿದ್ದರೂ ಅದನ್ನು ಸರಿಪಡಿಸುವಲ್ಲಿ ಆಡಳಿತ ವಿಫಲವಾಗಿದೆ ಎಂದು ಆರೋಪಿಸಿದರು. ಪಾಲಿಕೆಯ 5 ವರ್ಷಗಳ ಆಡಳಿತ ದೌರ್ಭಾಗ್ಯ, ಆಡಳಿತ ವೈಫಲ್ಯ ಎಂದು ವಿಪಕ್ಷ ನಾಯಕರು ಆರೋಪ ಮುಂದುವರಿಸುತ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯೆ ಶಕೀಲಾ ಕಾವಾ ಮಧ್ಯೆ ಪ್ರವೇಶಿಸಿ ಸದನದಲ್ಲಿ ರಾಜಕೀಯ ಪ್ರೇರಿತ ಮಾತುಗಳನ್ನಾಡಲಾಗುತ್ತಿದೆ ಎಂದರು. ನಾವು ವಾಸ್ತವವನ್ನು ತಿಳಿಸುತ್ತಿದ್ದೇವೆ ಎಂದು ವಿಪಕ್ಷ ಸದಸ್ಯರಾದ ಪ್ರವೀಣ್ ಚಂದ್ರ ಆಳ್ವ, ವಿನಯ್ ರಾಜ್ ಆರೋಪಿಸಿದರು. ಆಡಳಿತ ಪಕ್ಷದ ಇತರ ಸದಸ್ಯರು ಎದ್ದು ನಿಂತು ವಿಪಕ್ಷದ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ, ಜಗದೀಶ್ ಪೂರ್ಣಿಮಾ, ಸಂಗೀತಾ ನಾಯ್ಕ್ ಸೇರಿದಂತೆ ಪ್ರತ್ಯಾರೋಪ ಮಾಡಿದ ಆಡಳಿತ ಪಕ್ಷದ ಸದಸ್ಯರು ಮಹಾನಗರ ಪಾಲಿಕೆಯಿಂದ ಉತ್ತಮ ಆಡಳಿತ ನೀಡಲಾಗಿದೆ ಎಂದರು. ಇನ್ನು ವಿಪಕ್ಷ ನಾಯಕ ಮಾತನಾಡುವಾಗ ಅಡ್ಡಿಪಡಿಸಿ ಹಕ್ಕುಚ್ಯುತಿ ಮಾಡಲಾಗಿದೆ ಎಂದು ವಿಪಕ್ಷ ಸದಸ್ಯರು ಆಡಳಿತ ಪಕ್ಷದ ವಿರುದ್ಧ ಹರಿಹಾಯ್ದ ಘಟನೆಯೂ ನಡೆಯಿತು. ಮಧ್ಯಾಹ್ನ ಊಟದ ಬಳಿಕ ಸಭೆಯಲ್ಲಿ ವಿಪಕ್ಷ ಸದಸ್ಯರ ವಿರೋಧದ ನಡುವೆಯೇ ಕೆಲ ಆಡಳಿತಾತ್ಮಕ ನಿರ್ಧಾರಗಳನ್ನು ಅಂಗೀಕರಿಸಲಾಯಿತು. ಒಂದು ಬಹಳ ಸಂಪತ್ಭರಿತವಾದ ನಗರ ಪಾಲಿಕೆ ನಮ್ಮದು. ಇಷ್ಟು ಒಂದು ಒಳ್ಳೆಯ ಹೆಸರಿರುವಂಥ ನಗರ ಪಾಲಿಕೆಯ ಒಂದು ಸಾಮಾನ್ಯ ಸಭೆಯಲ್ಲಿ ಈ ಥರ ಒಂದೂವರೆ ಗಂಟೆ ಒಂದೇ ಒಂದು ವಿಷಯದ ಬಗ್ಗೆ ಚರ್ಚೆ. ಉಪಮೇಯರ್ ಭಾನುಮತಿ, ಆಯುಕ್ತ ರವಿಚಂದ್ರ ನಾಯಕ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀಣಾ ಮಂಗಳ, ಕದ್ರಿ ಮನೋಹರ್ ಶೆಟ್ಟಿ, ಸುಮಿತ್ರಾ, ಸರಿತಾ ಶಶಿಧರ್ ಮತ್ತು ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು.